ಆದಮೇಲೆ ಮದುವೆ ಆಗಿ ನಮ್ಮ ಮದುವೆನ ಏನಾದರೂ ಲೈಕ್ ಮೆಮೊರೇಬಲ್ ಮಾಡಬೇಕಂತ ನಮ್ಗೆ ಇಬ್ಬರು ಪ್ಲ್ಯಾನ್ ಇತ್ತು. ಸೊ ಒಂದಿನ ನಾವು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಹೋದಾಗ ಅವರಾಗಿ ಹೇಳಿದ್ರು ನಾವು ಯಾಕೆ ಮಾಡೋಣ ಅಂತ, ಬಿಕಾಸ್ ನಮ್ಮ ಟ್ರಾವೆಲ್ ರೆಸ್ಟ್ರಿಕ್ಷನ್ಸ್ ಇತ್ತು ಕೊರೋನಾ ಆಗಿ. ಸೊ ಅವ್ರು ಹೇಳಿದಾಗ ನನಗೇನು ಹೆಸಿಟೇಷನ್ ಇರಲಿಲ್ಲ, ಇಟ್ಸ್ ಅ ಗುಡ್ ಕಾಸ್ ಅಂತ ನಾನು ಇಮಿಡಿಯೇಟ್ಲಿ ಒಪ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ವಿ. ಅವರು ನಮ್ಮ ಸಣ್ಣ ಎಫರ್ಟ್ನ ಮನ್ ಕಿ ಬಾತಲ್ಲಿ ಹೇಳಿರೋದು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಒನ್ ಆಫ್ ದ ಮೇನ್ ಇನ್ಸ್ಪಿರೇಷನ್ ಅವ್ರ ಬಾಯಿಯಿಂದ ಬಂದು ನಮ್ಗೆ ತುಂಬ ಸಂತೋಷ ಆಗಿದೆ. ಮತ್ತು ಆ್ಯಕ್ಚುಲಿ ವರ್ಡ್ಸ್ಗಳೆಲ್ಲ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅದ ನಂತರ ಅಧ್ಯಕ್ಷರು ಬಂದಿರೋದು ನಮ್ಗೆ ಇನ್ನೂ ತುಂಬ ಸಂತೋಷ ಆಗಿದೆ. ತುಂಬ ಮೋಟಿವೇಶನ್ ಆಗಿದೆ ನಮಗೆ. ಇನ್ನು ಮುಂದೆ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಒಂದು ಒಳ್ಳೆಯ ಮೋಟಿವೇಶನ್ ಆಗಿದೆ. ತುಂಬ ಸಂತೋಷ ಆಗಿದೆ. Thank you.